ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಕೆಪಿಸಿಸಿ ಸೌಹಾರ್ದ ನಿಯೋಗ ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡಿದರು. ಇದೇ ವೇಳೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರು ನಿಯೋಗದ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಬಳಿಕ ಗೀತಾ ಮಂದಿರದಲ್ಲಿ ಪುತ್ತಿಗೆ ಶ್ರೀಗಳೊಂದಿಗೆ ಮಾತುಕತೆ ನಡೆಸಿದ್ರು. ಕರಾವಳಿಯಲ್ಲಿ ಸೌಹಾರ್ದ ಮೂಡಿಸುವ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ್ರು. ನಿಯೋಗದ ಸದಸ್ಯರಿಗೆ ಪುತ್ತಿಗೆ ಶ್ರೀಗಳು ಹಲವು ಸಲಹೆಗಳನ್ನು ನೀಡಿದ್ರು. ಮಾತುಕತೆಯ ಬಳಿಕ ಪುತ್ತಿಗೆ ಶ್ರೀಗಳು ಮಾತನಾಡಿ, ಸೌಹಾರ್ದ ಶಾಂತಿಯ ಸ್ಥಾಪನೆಗೆ ಏನು ಕ್ರಮ ಎಂಬ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾನು ನನ್ನ ಅಭಿಪ್ರಾಯಗಳನ್ನು ತಿಳಿಸಿದ್ದೇನೆ. ಪ್ರಚೋದನೆ ನೀಡುವಂತಹ ಘಟನೆಗಳು ಸಮಾಜದಲ್ಲಿ ನಿಲ್ಲಬೇಕು. ಸುಳ್ಳು ಮಾಹಿತಿ ಹಬ್ಬಿಸಿ ಜನರಿಗೆ ತಪ್ಪು ಮಾಹಿತಿ ನೀಡುವ ಕೆಲಸ ಆಗಬಾರದು. ಇಂತಹ ವಿಚಾರಗಳಿಗೆ ಕಡಿವಾಣ ಹಾಕಬೇಕು. ಕೋಮು ವಿಚಾರದ ಘಟನೆಗಳಿಗೆ ಪ್ರತ್ಯೇಕ ನ್ಯಾಯ ವಿಚಾರಣೆ ಆಗಬೇಕು ಎಂದು ಹೇಳಿದರು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಅನೇಕ ಜನಪ್ರತಿನಿಧಿಗಳು ಬಂದು ಸಮಾಜದಲ್ಲಿ ಸೌಹಾರ್ದ ಶಾಂತಿಯ ಸ್ಥಾಪನೆಗೆ ನಾವು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬಹುದು ಎಂಬ ಬಗ್ಗೆ ನಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಿದರು. ಗೀತಾ ಮಂದಿರದಲ್ಲಿ ಅದರ ಬಗ್ಗೆ ವಿಸ್ತೃತವಾದಂತಹ ಸಂವಾದ ನಡೆದಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆವು. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದು ಸ್ಥಾಪನೆ ಆಗಬೇಕಾದರೆ ಇಂತಹ ಘಟನೆಗಳು ಕೆಳಕಟ್ಟಂಥ ಪ್ರವೃತ್ತಿಗಳು ಘಟನೆಗಳು ಅವುಗಳು ನಿಲ್ಲಬೇಕು. ಅದಕ್ಕೆ ಮೂಲ ಕಾರಣ ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದು, ಅದೇ ರೀತಿ ಜನರನ್ನು ತಪ್ಪು ಮಾಹಿತಿ ಕೊಡುವುದು ಇದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ. ಇದನ್ನು ಯಾವ ರೀತಿ ನಾವು ತಡೆಯಬೇಕು ಎಂಬುದನ್ನು ವಿಚಾರ ಮಾಡಬೇಕು. ಆಮೇಲೆ ಇಂಥ ಘಟನೆಗಳು ನಡೆದಾಗ ಯಾವಾಗಲೂ ತೀರ್ಮಾನ ಬರುತ್ತೆ, ಆವಾಗ ಘಟನೆ ಮರೆತು ಹೋಗಿರ್ತಾರೆ. ಇಂತಹ ಘಟನೆಗಳಿಗೋಸ್ಕರ ಪ್ರತ್ಯೇಕವಾದಂತಹ ನ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ, ಶೀಘ್ರ ನ್ಯಾಯ ದೊರಕುವಂತೆ ಮಾಡಿದರೆ ಆವಾಗ ಘಟನೆಗಳು ಮರುಕಳಿಸಲು ನಿಲ್ಲಬಹುದು. ಅದೇ ರೀತಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣತಕ್ಕಂತಹ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ಪ್ರವೃತ್ತಿಯನ್ನು ಮಾಡಬೇಕು. ಮತ್ತು ರಾಜಕೀಯ ಮತ್ತು ಧರ್ಮ ಅದು ಪ್ರತ್ಯೇಕವಾಗಿ ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.